ಡೀಸೆಲ್ ಬೆಲೆ ಏರಿಕೆ ಭಾರತದ ಇತಿಹಾಸದಲ್ಲೇ ಇಷ್ಟೊಂದು ಬೆಲೆ ಏರಿಕೆಯಾಗಿದ್ದು ಇದು ಪ್ರಥಮ. ಇದು ಬಿಜೆಪಿ ಸರ್ಕಾರದ ಹಗಲು ದರೋಡೆ. ಯುಪಿಎ ಸರ್ಕಾರದ ಆಡಳಿತದಲ್ಲಿ ಬೆಲೆ ಏರಿಕೆಯಾದ್ರೆ ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿದ್ರು. ಇವಾಗ ಪ್ರತಿಭಟನೆ ಮಾಡುವವರು ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ಎಂದು ಮಾಜಿ ಸಚಿವ ರಮಾನಾಥ ರೈ ಪ್ರಶ್ನಿಸಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ದಿನನಿತ್ಯದ ಸಾಮಾನುಗಳ ಬೆಲೆ ಗಗನಕ್ಕೆ ಏರಿಕೆಯಾಗಿದೆ. ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ಕಷ್ಟಕರವಾದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಒಂದು ಕನಿಕರವಿಲ್ಲದ ಸರ್ಕಾರ. ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ನಾವು ಏನಾದ್ರೂ ಸರ್ಕಾರವನ್ನ ಟೀಕೆ ಮಾಡಿದ್ರೆ ಬಿಜೆಪಿಯವರು ನಮಗೆ ದೇಶದ್ರೋಹದ ಪಟ್ಟ ಕಟ್ಟುತ್ತಾರೆ. ಬಡವರ ಕಿಸೆಗೆ ಕೈ ಹಾಕಿ ಶ್ರೀಮಂತರ ಜೇಬನ್ನ ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. 6 ತಿಂಗಳಲ್ಲಿ ಕಪ್ಪು ಹಣವನ್ನ ಹೊರತರುತ್ತೇನೆ ಅಂತ ಹೇಳಿದ್ರು. ಬಿಜೆಪಿಯವರಿಗೆ ಸುಳ್ಳುಗಳೇ ಬಂಡವಾಳ. ಮೋದಿಯಿಂದ ದೇಶ ಖಂಡಿತವಾಗಿಯೂ ಒಳ್ಳೆದಾಗಲ್ಲ ಎಂದು ಮಂಗಳೂರಿನಲ್ಲಿ ಮಾಜಿ ಸಚಿವ ರಮಾನಾಥ ರೈ ಹೇಳಿದ್ರು. ಇವತ್ತು ಪೆಟ್ರೋಲ್ ದರ ರಿಯಲಿ ದರ ಬೇಸ್ ಪ್ರೈಸ್ 47 ಚಿಲ್ಲರೆ ಬೇಸ್ ಪ್ರೈಸ್ ಇವತ್ತು ಅದು 100ಗೆ ಹತ್ರ ಆಗಿದೆ. ಕೆಲವು ಪ್ರದೇಶದಲ್ಲಿ 100ಕ್ಕೆ ಹತ್ರ 100 ಆಯ್ತು. 100 ಕ್ರಾಸ್ ಆಗಿದೆ. 2 ನಗರದಲ್ಲಿ 100 ರೂಪಾಯಿಗಿಂತ ಜಾಸ್ತಿ ಆಗಿದೆ. ಕ್ರಾಸ್ ಆಗಿದೆ. ಕೆಲವು ಪ್ರದೇಶದಲ್ಲಿ 100 ರೂಪಾಯಿಗಿಂತ ಜಾಸ್ತಿ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ, ಯುಪಿಎ ಸರ್ಕಾರ ಇದ್ದಾಗ ಎಕ್ಸೈಸ್ ಡ್ಯೂಟಿ 9 ರೂಪಾಯಿ ಚಿಲ್ಲರೆ ಇತ್ತು. 9 ರೂಪಾಯಿ 10 ರೂಪಾಯಿ 9 ರೂಪಾಯಿ 10 ರೂಪಾಯಿ ಅಂತ ಹೇಳ್ಕೊಳ್ಳೋಣ. 10 ರೂಪಾಯಿ ಅಂತ 9 ರೂಪಾಯಿ ಚಿಲ್ಲರೆ ಇತ್ತು. ಈಗ ಎಕ್ಸೈಸ್ ಡ್ಯೂಟಿ 32.96. ಪತ್ರಿಕೆಯ ವರದಿ ಪ್ರಕಾರ ನಾನು ಹೇಳುವಂಥದ್ದು 98 33 ಎಕ್ಸೈಸ್ ಡ್ಯೂಟಿ 33. ಡೀಸೆಲ್ ಇವತ್ತು ಬೇಸ್ ಪ್ರೈಸ್ 26 ರೂಪಾಯಿ 27 ರೂಪಾಯಿ ಬೇಸ್ ಪ್ರೈಸ್ 27 ರೂಪಾಯಿ. ಈಗ ಅದು 100ಕ್ಕೆ ಹತ್ರ. ನಮ್ಮ ಸರ್ಕಾರ ಯುಪಿಎ ಸರ್ಕಾರ ಇದ್ದಾಗ ಎಕ್ಸೈಸ್ ಡ್ಯೂಟಿ ಹತ್ರ 3 ಚಿಲ್ಲರೆ 4 ತೆಗೆದುಕೊಂಡು 3.56